ಇಂದು ಅಖಿಲ ಭಾರತ ಶಿಕ್ಷಣ ಉಳಿಸಿ ಎಐಎಸ್ಇಸಿ ಬಳ್ಳಾರಿ ಸಮಿತಿ ವತಿಯಿಂದ ಗಾಯತ್ರಿ ರೆಸಿಡೆನ್ಷಿಯಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಸಂಧಾನಾತೀತ ಹೋರಾಟದಲ್ಲಿ ಅಗ್ರಗಣ್ಯ ನಾಯಕರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ವಾರ್ಷಿಕವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಶ್ರೀಮತಿ ಉಷಾರಾಣಿ ಮುಖ್ಯೋಪಾಧ್ಯಾಯಿನಿ ಅವರು ಮಾತನಾಡುತ್ತಾ, ಇಂದಿನ ವಿದ್ಯಾರ್ಥಿಗಳು ತಮ್ಮ ಜೀವನಕ್ಕೆ ಆದರ್ಶವಾಗಿ ಮಹಾನ್ ವ್ಯಕ್ತಿಗಳನ್ನು ಅನುಸರಿಸಬೇಕಾಗುತ್ತದೆ. ನೇತಾಜಿ ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಕಾಲೇಜಿನಲ್ಲಿ ಬ್ರಿಟಿಷ್ ಉಪನ್ಯಾಸಕರು ಕಠಿಣವಾಗಿ ನಡೆದುಕೊಂಡಿದ್ದನ್ನು ವಿರೋಧಿಸಿದ್ದಕ್ಕಾಗಿ ಅವರನ್ನು ಕಾಲೇಜಿನಿಂದ ಬಹಿಷ್ಕರಿಸಲಾಯಿತು. ಆದರೂ ಎದೆಗುಂದದೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸರಿಯಾದ ಅವಕಾಶ ದೊರೆಯಿತೆಂದು ಅಂದುಕೊಂಡರು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಭಾರತೀಯರಿಗೆ ಕರೆ ನೀಡಿದ್ದರು. ಇಂದಿನ ಪರಿಸ್ಥಿತಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಹೋರಾಟ ಅತ್ಯಂತ ಆದರ್ಶಪ್ರಾಯವಾಗಿದೆ ಎಂದು ಹೇಳಿದರು. ಎಸ್ಜಿ ಜಿಲ್ಲಾ ಕಾರ್ಯದರ್ಶಿ ನಾಗರತ್ನ ಮಾತನಾಡುತ್ತಾ, ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಐಸಿಎಸ್ ಪದವಿಯನ್ನೇ ತೊರೆದು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ನೇತಾಜಿ ಅವರು ಕಟ್ಟಿದ ಬಲವಾದ ಹೋರಾಟದ ಪ್ರಭಾವದಿಂದ ಭಾರತವನ್ನು ಬಿಟ್ಟು ತೊಲಗಬೇಕಾಯಿತು. ಇಂಥ ವ್ಯಕ್ತಿತ್ವವುಳ್ಳ ನೇತಾಜಿ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಆದರ್ಶ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಮಹಾನ್ ವ್ಯಕ್ತಿಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ಕರೆಯಿತ್ತರು. ಇವರು ನಡೆದಂಥ ದಾರಿಯಲ್ಲಿ ನಾವು ಕೂಡ ಹೆಜ್ಜೆ ಹಾಕಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ನೇತಾಜಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಹೇಳಿದರು. ವರದಿ ಜಿ ಶಂಕರ್. ಆತ್ಮೀಯ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಇಲ್ಲಿ ನಮ್ಮ ಗಾಯತ್ರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿರುವಂಥ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಸಲುವಾಗಿ ನಮ್ಮ ಅತಿಥಿಗಳಾಗಿ ಬಂದಂಥ ನಾಗರತ್ನ ಮೇಡಮ್ ಅವರು ಮತ್ತು ಉಷಾರಾಣಿ ಮೇಡಮ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಲು ಬಂದ ಅವರಿಗೆ ಧನ್ಯವಾದಗಳನ್ನು ಫಸ್ಟ್ ತಿಳಿಸಲು ನಾನು ಇಷ್ಟಪಡ್ತೀನಿ. ಈ ಸುಭಾಷ್ ಚಂದ್ರ ಬೋಸ್ ಅವರ ನಮ್ಮ ಈ ಗ್ರೇಟೆಸ್ಟ್ ಫ್ರೀಡಮ್ ಫೈಟರ್, ಯು ನೋ ಇಟ್ ಆಲ್ ವೆಲ್. ಸೊ ನಾವು 126ನೇ ಜನ್ಮದಿನವನ್ನು ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಇವರು ಭಾಳ ದೊಡ್ಡ ಮಹಾನ್ ವ್ಯಕ್ತಿ ಮತ್ತು ಗ್ರೇಟ್ ಫ್ರೀಡಮ್ ಫೈಟರ್. ಇವರನ್ನು ನಾವು ಪ್ರತಿ ವರ್ಷವನ್ನು ಅವರನ್ನು ಈ ದಿನ ನೆನೆಸುತ್ತಾ ಅವರೊಂದು ಹೆಜ್ಜೆಯಲ್ಲಿ ನಾವೆಲ್ಲ ಭಾರತೀಯರಂತ ನಾವೆಲ್ಲರೂ ಸೇರಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಸಹ ಅವರೊಂದು ಸ್ಫೂರ್ತಿಗೆ ಅವರು ಒಂದು ನಡೆದಂಥ ದಾರಿ ಏನಿದೆಯಲ್ಲ ಆ ದಾರಿಯನ್ನು ನಾವೆಲ್ಲರೂ ಕೂಡ ಸೇರಿ ನಾವು ಕೂಡ ಮುಂದೆ ನಮ್ಮ ದೇಶವನ್ನು ಭಾಳ ಅಚ್ಚುಕಟ್ಟಾಗಿ ಇಡೀ ಪ್ರಪಂಚದಲ್ಲೇ ನಾವು ಕೂಡ ಒಂದು ಅತ್ಯುತ್ತಮವಾದ ಒಂದು ದೇಶವನ್ನು ಆಗಬೇಕಾಗಿ ಈ ಒಂದು ದಿವಸ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಶ್ ಹ್ಯಾಪಿ ದ 126th Subhash Chandra Bose birthday to all my dear students and to all. So thank you one and all for all the children and my teachers. Thank you.